ಇತಿಹಾಸ ಪ್ರಸಿದ್ಧ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಭ್ರಮ ಜನವರಿ 3ರಿಂದ 8ರ ತನಕ ನಡೆಯಲಿದೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ದಿವಾಕರ ಪಾಂಡೇಶ್ವರ ಹೇಳಿದರು. ಈ ಕುರಿತು ದೇವಸ್ಥಾನದ ಸಭಾಂಗಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ತಂತ್ರಾಗಮ ವಿಧಿ ಪ್ರಕಾರವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಹೇಳಿದರು. ಸರಿ, ಇಷ್ಟು ಸ್ವಲ್ಪ ಸಮಯದಲ್ಲಿ ಈ ಒಂದು ಕೆಲಸಕ್ಕೆ ನಮ್ಮ ರತೀಂದ್ರನಾಥ್ ಆಶ್ವಾನನವರು ಇದರ ಮುಂದಾಳತ್ವವನ್ನು ವಹಿಸಿದ್ದಾರೆ. ನಾವೆಲ್ಲ ಅವರೊಟ್ಟಿಗೆ ಸೇರಿ ಈ ಕೆಲಸಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು. ಅದೇ ರೀತಿ ಈಗ ನಮ್ಮೆಲ್ಲ ಇಲ್ಲಿಯ ಸಾರ್ವಜನಿಕರಾಗಲಿ ಎಲ್ಲರೂ ಭಕ್ತಾದಿಗಳು ದನಗಳಿಂದ ಸಹಕರಿಸಬೇಕು. ಏಕೆಂದರೆ ಇನ್ನು ಇರುವುದು ಸ್ವಲ್ಪ ಸಮಯ, ಅಷ್ಟರೊಳಗೆ ಈ ಕೆಲಸ ಭಾರಿ ದೊಡ್ಡ ಕೆಲಸ ಆಗಬೇಕು. ಇದು ಒಬ್ಬರಿಬ್ಬರ ಕೆಲಸ ಅಲ್ಲ, ಇಡೀ ಊರಿಗಾಗಿ ಈ ಕೆಲಸ ಆಗ್ತಾ ಉಂಟು, ಊರಿನ ಏಳಿಗೆಗಾಗಿ. ಅದರಿಂದ ಎಲ್ಲರೂ ನಮ್ಮ ಅಧ್ಯಕ್ಷರೊಂದಿಗೆ ಕೈ ಜೋಡಿಸಿ ರಾತ್ರಿ ಹಗಲೆನ್ನದೆ ಇದರಲ್ಲಿ ಸಂಪೂರ್ಣ ತೊಡಗಿಸಿ ಆದಷ್ಟು ಬೇಗ ಕೆಲಸ ಆಗಿ ಇದೊಂದು ಯಶಸ್ವಿ ಬ್ರಹ್ಮಕಲಶ ಅಂತ ಒಂದು ದಾಖಲೆಯಲ್ಲಿ ಆಗಲಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಶ್ರೀ ರತೀಂದ್ರನಾಥ್ ಮಾತನಾಡಿ, ಧಾರ್ಮಿಕ ಸಭಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದು ಜನವರಿ 8ರಂದು ಬೆಳಗ್ಗೆ 6 ಗಂಟೆಗೆ ಗಣಹೋಮ, ಹೋಮಕಲಶಾಭಿಷೇಕ, ಅಂಕುರ ಪೂಜೆ, ಸಂಜೆ 7 ಗಂಟೆಗೆ ದೀಪಾರಾಧನೆ, ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ನಡೆಯಲಿದೆ ಅಂತ ಹೇಳಿದರು. 8 ತಾರೀಕಿನ ನಡಪನಂಚಿನ ಮಹಾಲಿಂಗೇಶ್ವರ ದೇವರನ ಬ್ರಹ್ಮಕಲಶೋತ್ಸವ ಊರ್ದಾಕಲು ಪ್ರತಿ ಜನಕ್ಕೂ ಪ್ರತಿ ಇಲ್ಲಿಲ್ಲದಾಕಲು ಸಹಕಾರ ಕೊರಡು ಪ್ರತಿ ಊರಿಲ್ಲ ಮಹಾಲಿಂಗೇಶ್ವರ ದೇವರನ ಆಶೀರ್ವಾದ ಪಾತ್ರರವಡು ನನಗೇನೊನ್ವೆ ನೆತ್ತ ಸರ್ಕಾರದ ನಿಯಮದ ಪ್ರಕಾರನೇ ಈ ಕೊರೋನಾದ ಒಂದು ಸೀಕಿದ ನೆಡ್ದಾತ್ರ ಆಪಿನ ಸಂಕಟವನ್ನು ಮತ್ತು ಗಣ ನೆಡ್ದೆತ್ತೊಂದು ಜಾಗ್ರತೆ ಎಂಕುಲು ಮಲ್ಪ ಬಂದು ಎಂಕುಲು ಸರ್ಕಾರಗಳ ಆಶ್ವಾಸನೆ ಕೊರಪ ಅಂಚನೆ ಎಂಕಲ್ನ ಊರ್ದ ಮೇಯರ್ ಇಲ್ಲ ದಾಲ ಒಂಜಿ ಚುತ್ತಿ ಬರದಿಲ್ಲ ಕಾರಣ ಪುದರ್ಗೆ ಎಂಕಲ್ ಅರಿಗ್ಲ ಎಡ್ಡೆ ಆಪಿಲ್ಲಕ್ಕೆ ಪ್ರಾರ್ಥನೆ ಎಲ್ಲ ಮಲ್ಪುವ ಎಂಕಲ್ನ ಈ ಬ್ರಹ್ಮಕಲಶ ಕೆಲಸ ಎಡ್ಡೆ ಪೊರ್ಲು ನಡಪಡ ನಿಖಿಲ್ನ ಆಶೀರ್ವಾದ ಅಲ್ಲ ಎಂಕಲ್ಕೇನೊಂದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ನಾಗೇಶ್ ರಾವ್, ಉಪಾಧ್ಯಕ್ಷ ಶಿವಾನಂದ ಮೆಂಡನ್, ಬ್ರಹ್ಮಕಲಶೋತ್ಸವ ಆರ್ಥಿಕ ಸಮಿತಿಯ ಸುರೇಶ್ ತಲ್ಲಾವಿಕ, ರತೀಂದ್ರನಾಥ್, ವಿನೋದ್ ಕುಮಾರ್, ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಪ್ರಧಾನ ಸಂಚಾಲಕ ಹರೀಶ್ ಶೆಟ್ಟಿ, ಸ್ವಾಗತ ಸಮಿತಿಯ ಸುಜಾತ, ಅಹಲ್ಯ ಮತ್ತು ಪೂರ್ಣಿಮಾ ಸಾಲ್ಯಾನ್, ಸಂಚಾಲಕ ಕೆಸಿ ನೀನಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.